ನಾಗರ ಪಂಚಮಿಯನ್ನ ಇಂದು ನಾಡಿನಾದ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಪವಿತ್ರ ನಾಗಾರಾಧನಾ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಮಂಗಳೂರು ತಾಲೂಕಿನ ನೀರು ಮಾರ್ಗ ಸಮೀಪದ ಮಾಣೂರು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನವಿಲಿನ ನರ್ತನವು ಈ ದಿನದ ವಿಶೇಷತೆಯಾಗಿದೆ. ಈ ಕುರಿತು ಕ್ಷೇತ್ರದ ಅರ್ಚಕ ರಾಜೇಶ್ ಭಟ್ ಮಾಹಿತಿಯನ್ನು ನೀಡಿ, ಒಂದು ನವಿಲು ಈ ಕ್ಷೇತ್ರದಲ್ಲಿ ದಿನದ 24 ಗಂಟೆ ಕಾಲವೂ ಇರುತ್ತದೆ. ಜೂನ್ನಿಂದ ಅಕ್ಟೋಬರ್ ತನಕ ಗರಿ ಬಿಚ್ಚಿ ಎಲ್ಲರನ್ನ ಆಕರ್ಷಿಸುತ್ತದೆ. ಬಳಿಕ ಗರಿಗಳು ಕಳಚಲ್ಪಡುತ್ತಿದ್ದು 6 ತಿಂಗಳ ಕಾಲ ಗರಿಗಳು ಇರುವುದಿಲ್ಲ ಎಂದು ಹೇಳಿದ್ದಾರೆ. ಈ ಕ್ಷೇತ್ರದಲ್ಲಿ ಭಕ್ತರು ನಾಗರ ಪಂಚಮಿಯಂದು ಪಂಚಾಮೃತ ತಂಬಿಲಾದಿ ಸೇವೆಗಳನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ನವಿಲು ಗರಿ ಬಿಚ್ಚಿ ನರ್ತನ ಮಾಡುತ್ತದೆ. ಭಕ್ತರು ಅದರ ಪಕ್ಕದಲ್ಲೇ ನಿಂತು ಸೆಲ್ಫಿ ತೆಗೆಯುವುದು ಇಲ್ಲಿನ ವಿಶೇಷತೆ. ಶ್ರೀ ಕ್ಷೇತ್ರ ಮಾಣೂರು, ಇಲ್ಲಿ ನಾಗರ ಪಂಚಮಿ ವಿಶೇಷ ದಿನ. ಎಲ್ಲರೂ ನಾಗರ ದೇವರಿಗೆ ಹಾಲನ್ನು, ಪಂಚಾಮೃತ ತಂಬಿಲ ಸೇವಾದಿಗಳನ್ನು ಮಾಡುತ್ತಾರೆ. ನಾಗರ ಪಂಚಮಿ ನಾಡಿಗೆ ದೊಡ್ಡ ಹಬ್ಬ. ಆದರೂ ನಾಗದೇವರ ಅನುಗ್ರಹ ಎಲ್ಲರಿಗೂ ಬೇಕು. ನಾಗದೇವರನ್ನು ಪೂಜೆ ಮಾಡಿದರೆ ಆರೋಗ್ಯ ಸಂಪತ್ತನ್ನು, ಹಾಗೆ ಪ್ರತಿಯೊಂದು ಸಂಪತ್ತನ್ನು ಅನುಗ್ರಹ ಕೊಡ್ತಾನೆ ಅಂತ ವಿಚಾರ. ಆ ಪ್ರಕಾರ ಈ ಸ್ಥಳದಲ್ಲಿ ಭಕ್ತರೆಲ್ಲ ಬಂದು ದೇವರ ಸೇವೆ ಮಾಡಿ ಅವರ ಇಷ್ಟಾರ್ಥವನ್ನು ಪಡೆಯುತ್ತಾರೆ. ಹಾಗೆ ಈ ಕ್ಷೇತ್ರದಲ್ಲಿಯೂ ಒಂದು ನವಿಲು ಎಲ್ಲರನ್ನು ಆಕರ್ಷಣೆ ಮಾಡ್ತಾ ಇರ್ತದೆ. 24 ಗಂಟೆ ಇಲ್ಲಿ ದೇವಸ್ಥಾನದಲ್ಲಿ ಇರುತ್ತದೆ. ಅದು ಜೂನಿನಿಂದ ಅಕ್ಟೋಬರ್ ತನಕ ತನ್ನ ನವಿಲನ್ನು ಗರಿ ಬಿಚ್ಚಿ ಎಲ್ಲರನ್ನು ಆಕರ್ಷಣೆ ಮಾಡ್ತದೆ. ನಂತರ ಅದು ಗರಿ ಬೀಳ್ತದೆ. 6 ತಿಂಗಳು ಗರಿ ಬಿಚ್ಚುವುದಿಲ್ಲ. ಆದರೂ ಎಲ್ಲರ ಪ್ರತಿಯೊಂದು ಪೂಜೆ ಆಗುವಾಗಲೂ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲರನ್ನು ಜನ ನೃತ್ಯ ಮಾಡಿ ಆಕರ್ಷಣೆ ಮಾಡ್ತಾ ಇರ್ತದೆ. ಇವತ್ತಿನ ನಾಗರ ಪಂಚಮಿ ಎಲ್ಲರಿಗೆ ಶುಭವನ್ನು ತರಲಿ ಎಂದು ಹಾರೈಸುತ್ತೇನೆ.